ಕಾಪು ಹೊಸಮಾರಿಗುಡಿ ದೇವಸ್ಥಾನದ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ 5ನೇ ದಿನದ ಕಾರ್ಯಕ್ರಮಗಳ ಒಂದಷ್ಟು ಸುತ್ತನೋಟ ನಿಮಗಾಗಿ. उत्सव ब्रह्मकलशोत्सव कापु मारियम्मनिगे नम्मनु पोरेव ताಯಿಗೆ उत्सव ब्रह्मकलशोत्सव उत्सव ब्रह्मकलशोत्सव ಕಾಪು ಮಾರಿಯಮ್ಮನಿಗೆ ನಮ್ಮನು ಪೊರೆವ ತಾಯಿಗೆ ಉತ್ಸವ ಬ್ರಹ್ಮಕಲಶೋತ್ಸವ. ಮಾರಿಯಮ್ಮನಿಗೆ ನಮ್ಮನು ಪೊರೆವ ತಾಯಿಗೆ ಉತ್ಸವ ಬ್ರಹ್ಮಕಲಶೋತ್ಸವ. ಮನ್ನಿಸು ಎನ್ನ ಮನ್ನಿಸು ಜಗಕ್ಕೆ ಜ್ಞಾನವ ನೀಡುವ ಸುಜ್ಞಾನದಾತೆಯು ನೀನೇ. ಧರ್ಮೋ ರಕ್ಷತಿ ರಕ್ಷತಃ ಅಂತ ಏನು ನಾವು ಹೇಳ್ತೇವೆ, ನಮ್ಮ ಧರ್ಮ ನಾವು ಕಾಪಾಡಬೇಕು. ಯಾರು ಯಾವ ಧರ್ಮದಲ್ಲೂ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ಯಾವ ಧರ್ಮದಲ್ಲೂ ಇಲ್ಲ. ಇವತ್ತು ಈ ದೇವಿಯ ಪಾದಕ್ಕೆ ಇವತ್ತು ಹೂನಾರನೂ ತಗೊಳ್ತದೆ, ಹಣ್ಣು ತೆಗೆದುಕೊಳ್ತದೆ, ಕೋಳಿನೂ ತೆಗೆದುಕೊಳ್ತದೆ, ಕುರಿನೂ ತೆಗೆದುಕೊಳ್ತದೆ ಅಂತ ಹೇಳಿ ಇಲ್ಲಿಯ ಈ ದೇವಸ್ಥಾನದ ಎಲ್ಲ ವ್ಯವಸ್ಥಾಪಕರು ಇವತ್ತೆಲ್ಲ ನನಗೆ ತಿಳಿಸಿದ್ದಾರೆ. ಬಹಳ ಸಂತೋಷ ಆಯಿತು. ಇಲ್ಲಿ ನಡೆಸಿರುವಂಥ ಕೆತ್ತನೆ ಯಾರು ಮಾಡಿದ್ದಾರೆ, उत्सव ब्रह्मकलशोत्सव मारियಮ್ಮನಿಗೆ ನಮ್ಮನು ಪೊರೆವ ತಾಯಿ ಅಮ್ಮನ ಸೇನೆಯ ಕಟ್ಟಾಳು. ಕಾಪುವಿನ ಮಾರಿಯಮ್ಮನ ದೇವಸ್ಥಾನ ಬಹಳ ಅದ್ಭುತವಾಗಿ ಹೊರಹೊಮ್ಮಿದೆ. ಸಾವಿರ ಲಕ್ಷ ಭಕ್ತರ ಒಂದು ಸಹಕಾರದಿಂದ ಇಂಥ ಒಂದು ಸುಂದರವಾಗಿರ್ತಕ್ಕಂಥ ದೇವಸ್ಥಾನ ಇಲ್ಲಿ ಆಗಿರ್ತಕ್ಕಂಥದ್ದು ಲಕ್ಷಾಂತರ ಭಕ್ತರಿಗೆ ಒಂದು ಭಾಳ ಸಂತೋಷ ಉಂಟು ಮಾಡಿದೆ. ಆ ತಾಯಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ, ಈ ನಾಡಿನ ಎಲ್ಲ ಭಕ್ತರ ಜನರಿಗೆ ಆಶೀರ್ವಾದ ಮಾಡಿ ಸರಿಯಾದ ಸಮಯಕ್ಕೆ ಮಳೆ ಬೆಳೆ ಆಗಿ ಈ ನಾಡಿಗೆ 2 ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತನಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ತಾಯಿ ಮಾಡಲಿ. ಮತ್ತು ಈ ಭಾಗ ಎಲ್ಲ ಭಕ್ತ